ತುಂಬಾ ಜನ ನಮ್ಮ ಮದುವೆಯನ್ನು ತಪ್ಪಿಸ್ಲಿಕ್ಕೆ ನೋಡಿದ್ರು. ಆದ್ರೂ ಈಗ ಹೇಳ್ತಾರಲ್ಲ, ದೇವ್ರು ಬರ್ದ ಹಾಗೆ ಅಂತ. ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತುನಾ ಊರದಾಗ್ಲು ಬರ ಊರದಾಗ್ಲು ಅಮಸರಡು ಮೀಯರಾದ ಏನಕ್ಕೆ ಬಾಡಿ ಸ್ಪ್ರೇ ಮಾಡೋದು ಬತ್ತಿನಗಳು ಮೀದು ಫ್ರೆಶ್ ಅಪ್ ಅದು ಗಮಗಮಾದ ಬತ್ತಿನಗಳು ನೀರಿಂದ ಮೀನು ಮೇಲೆ ಬರ್ತವೆ ಇವಳ ಕವಿತಾಗೂ ಮದಿವೆ నా కంట పడకుండా నా వెంట పడకుండా ఇన్నాళ్ళెక్కడ ఉన్నావే. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ತುಂಬಾ ಜನ ಕೇಳಿದ್ರಲ್ವಾ, ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ. ಅದೇ ಲವ್ ಸ್ಟೋರಿ ಹೇಳಿಕ್ಕೆ ನನ್ನ ಹಸ್ಬೆಂಡ್ ಕೂಡ ಬರ್ಬೇಕಷ್ಟೇ ಅಲ್ವಾ. ಸೊ ಒಟ್ಟಿಗೆ ಲವ್ ಸ್ಟೋರಿ ಹೇಳ್ತೇವೆ. ಅದಕ್ಕೂ ಮುನ್ನ ತುಂಬಾ ಜನ ಕೇಳಿದ್ವಿ ಮ್ಯಾರೇಜ್ ಸ್ಟೋರಿ ಕೂಡ ಹೇಳಿ, ಅಂದ್ರೆ ಮ್ಯಾರೇಜ್ ಆಲ್ಬಮ್ ತೋರಿಸಿ ಅಂತ ಹೇಳ್ತಾ ಇದ್ವಿ. ಇವತ್ತಿನ ಬ್ಲಾಗ್ ಅಲ್ಲಿ ಮ್ಯಾರೇಜ್ ಸ್ಟೋರಿ ಪ್ಲಸ್ ಮ್ಯಾರೇಜ್ನ ಎಲ್ಲ ವಿಡಿಯೋಸ್ಗಳನ್ನ ನಿಮ್ಗೆ ತೋರಿಸುವಂತ ಅನ್ಕೊಂಡಿದ್ದೇನೆ. ಇದರಲ್ಲಿ ನನ್ನ ಮ್ಯಾರೇಜ್ಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಡೌರಿ ಕೇಳ್ತಾರ, ಅದೆಲ್ಲ ಕೆಲವರು ನನ್ನ ಹತ್ರ ಕೇಳಿದ್ರು, ನಿಮ್ಮ ಖರ್ಚೆಲ್ಲ ಹೇಗಿತ್ತು ಹಾಗೆ ಹೀಗೆ ಅಂತ, ವಿತ್ ವಿಜುವಲ್ಸ್, ಅಂದ್ರೆ ನನ್ನ ಮದುವೆಯ ಸಂಪ್ರದಾಯಗಳೆಲ್ಲ ಇದೆ ಅಲ್ವಾ. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಸ್, ನನ್ನ ಹಸ್ಬೆಂಡ್ ನೇಮ್ ಗಣೇಶ್ ಅಂತ. ಅವರ ಊರು ಬಂದ್ಬಿಟ್ಟು ಕಬಕ, ನಮ್ಮ ಮಾಣಿ. ಅಂದ್ರೆ ನಮ್ಗೆ ಒಂದು 9 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ ನಮ್ಮ ಊರಿಗೆ ಮತ್ತೆ ನನ್ನ ಹಸ್ಬೆಂಡ್ ಊರಿಗೆ. ನನ್ನ ತಾಯಿ ಮನೆಗೆ ಮತ್ತೆ ನನ್ನ ಹಸ್ಬೆಂಡ್ ಮನೆಗೆ 9 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಸೊ ನಮ್ದು ಮ್ಯಾರೇಜ್ ಫಿಕ್ಸ್ ಆದ್ದು ಮಾರ್ಚ್ 2022 ಅಲ್ಲಿ. ಏಪ್ರಿಲ್ ಕಳೆದು ಮೇಗೆ ಮದುವೆ ಫಿಕ್ಸ್ ಆಗಿತ್ತು. ಸೊ ತುಂಬಾ ಗ್ರ್ಯಾಂಡ್ ಮಾಡ್ಬೇಕು ಅಂತ ನನ್ನ ಇಬ್ಬರು ತಮ್ಮಂದಿರ ಪ್ಲಾನ್ ಇತ್ತು. ಆದ್ರೆ ನನ್ನ ತಮ್ಮ ಜನವರಿಯಲ್ಲಿ, ಒಬ್ಬ ದೊಡ್ಡ ತಮ್ಮ ಜನವರಿಯಲ್ಲಿ ತೀರ್ಕೊಂಡ. ಹಾಗಾಗಿ ಅರ್ಜೆಂಟ್ ಆಗಿ ಮ್ಯಾರೇಜ್ ಆಗ್ಬೇಕು ಅಂತೆಲ್ಲ ಹೇಳಿ ಅದೇ ವರ್ಷ ಕೂಡಿ ಬಂತು. ಅದೇ ವರ್ಷದಲ್ಲಿ ಆಗ್ಬೇಕು ಕೂಡ ಮತ್ತೆ. ಹಾಗಾಗಿ ಸಣ್ಣ ತಮ್ಮ ನನ್ನ ಎಲ್ಲ ಆಸೆಗಳನ್ನು ಪೂರೈಸಿದೆ. ಅಂದ್ರೆ ಬೇಜಾರಲ್ಲಿದ್ದೇವೆ ಖಂಡಿತ, ಆದ್ರೆ ಅಕ್ಕನ ಮದುವೆಗೆ ಯಾವುದೇ ಕೊರತೆ ಬರಬಾರ್ದು. ಮದುವೆ ಅನ್ನೋದು ಒಂದು ಮೆಮೊರೇಬಲ್, ಹಾಗಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಅವನಿಗೆ ಎಷ್ಟರ ಮಟ್ಟಿಗೆ ಗ್ರ್ಯಾಂಡ್ ಮಾಡ್ಲಿಕ್ಕೆ ಆಗುತ್ತೆ, ಸೊ ಅಷ್ಟರ ಮಟ್ಟಿಗೆ ಅವನು ಗ್ರ್ಯಾಂಡ್ ಮಾಡಿದ್ದಾನೆ ನನ್ನ ಮದುವೆಯನ್ನ. ಸೊ ಫಸ್ಟ್ ಏನ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಮದುವೆಗೆ ತುಂಬಾ ಅಪೋಸಿಟ್, ಅಂದ್ರೆ ತುಂಬಾ ಜನ ವಿರೋಧಿಸ್ತಾ ಇದ್ರು. ನಮ್ಮ ಫ್ಯಾಮಿಲಿಯಲ್ಲ, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಲ್ಲ, ಅಂದ್ರೆ ನನ್ನ ಅಮ್ಮನ ಮನೆಯಲ್ಲ, ಹಸ್ಬೆಂಡ್ ಮನೆಯವರಲ್ಲ, ತುಂಬಾ ಜನ ಹೊರಗಿನವರು, ಫ್ಯಾಮಿಲಿಯವರೇ ಆದ್ರೆ ಹೊರಗಿನವರು ಮದುವೆ ಎಲ್ಲ ತಪ್ಪಿಸ್ಲಿಕ್ಕೆ ನೋಡಿದ್ರು. ಅವ್ರಿಗೆ ಯಾಕೆ ಅಂದ್ರೆ ನನ್ನ ಕಡೆಯಿಂದ ಹೇಳುದು ಎಂತ ಗೊತ್ತಾ, ನಿಂಗೆ ಬೇರೆ ಹುಡುಗ ಸಿಗಿಲ್ವಾ, ಅವನಿಗೆ ಕೆಲಸ ಇಲ್ಲ ಅಲ್ವಾ, ಕೃಷಿಕ ಅಲ್ವಾ, ಕೃಷಿ ಎಷ್ಟು ದಿನ ಅಂತ ಇರ್ತಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಇವರಿಗೆ ಹೇಳುದಂತೆ ಅವರು ಪಾಪದವರಲ್ವಾ, ನೀವು ಸ್ವಲ್ಪ ಓಕೆ ಅಲ್ವಾ, ಸೊ ನೀವು ಯಾಕೆ ಪಾಪದವರ ಮನೆಯಿಂದ ಹುಡುಗಿ ತರ್ತೀವಿ ಹಾಗೆ ಅಂತ. ಇಬ್ಬರ ಫ್ಯಾಮಿಲಿಯಲ್ಲಿ ಕೂಡ, ಅಂದ್ರೆ ನಮ್ಮ ಮನೆಯವರಲ್ಲ, ಹೊರಗಿನವರು, ಫ್ಯಾಮಿಲಿಯಿಂದ ಹೊರಗಿನವರು. ಸೊ ಹಾಗಾಗಿ ತುಂಬಾ ಜನ ಹೇಳ್ತಿದ್ರಂತೆ, ಅವಳನ್ನ ಯಾಕೆ ಮದುವೆ ಆಗ್ತಿದ್ದಿ ಹಾಗೆ ಹೀಗೆ ಅಂತ. ತುಂಬಾ ಜನ ನಮ್ಮ ಮದುವೆಯನ್ನು ತಪ್ಪಿಸ್ಲಿಕ್ಕೆ ನೋಡಿದ್ರು. ಆದ್ರೂ ಈಗ ಹೇಳ್ತಾರಲ್ಲ, ದೇವ್ರು ಬರ್ದ ಹಾಗೆ ಅಂತ. ನಮ್ದು ಲವ್ ಮ್ಯಾರೇಜ್ ಆಗಿರ್ಬೋದು, ಆದ್ರೆ ದೇವ್ರು ಬರ್ದ ಹಾಗೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಮದ್ವೆ ಆಯ್ತು ನಮ್ದು. ಯಾವಾಗ ಮೇ 22ಕ್ಕೆ ನಮ್ಮ ಮದ್ವೆ ಆಯ್ತು. ಹಾಗಿನ ಮುಂಚಿನ ದಿವಸದ್ದು ಕೆಲವೊಂದಿಷ್ಟು ಮೆಹಂದಿದ ವಿಡಿಯೋಸ್ ಇದೆ. ಸೊ ಅದನ್ನ ಫಸ್ಟಿಗೆ ನೋಡ್ಕೊಂಡು ಬನ್ನಿ.
ನಮ್ಮಲ್ಲಿ ಮೆಹಂದಿ ಶಾಸ್ತ್ರದಲ್ಲಿ ಅರಶಿನ ಶಾಸ್ತ್ರ ಕೂಡ ಒಂದು. ಸೊ ಇದು ನನ್ನ ಅತ್ತೆಯ ಮಗಳೇ ಫಸ್ಟಿಗೆ ಅರಶಿನ ಶಾಸ್ತ್ರ ಹಾಕಬೇಕು ಅನ್ನೋಂಥದ್ದು ನಮ್ಮ ಸಂಪ್ರದಾಯ. ಪಕ್ಕದಲ್ಲೇ ಕಾಣ್ತಿರೋದು ನನ್ನ ಅಮ್ಮ ಎಷ್ಟು ಬೇಜಾರಲ್ಲಿದ್ರು ಅಂತ ಅದು ನಮಗೆ ಗೊತ್ತು. ಸೊ ಅವರ ಮುಖ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು. ನೆಕ್ಸ್ಟ್ ಫೋಟೋಸ್ ಎಲ್ಲ ನೋಡಿ, ಇದುವೇ ನನ್ನ ಅತ್ತೆ, ಆಗ ಮಗಳಿದ್ಲಲ್ವಾ, ಸೊ ಅವಳ ಅಮ್ಮ ಇದು ಜಾನಕಿ ಆಂಟಿ ಅಂತ, ನಾನು ಆಂಟಿ ಅಂತ ಕರೆಯೋದವರನ್ನ. ಸೊ ನೆಕ್ಸ್ಟ್ ಅವರು ನನಗೆ ಅರಶಿನ ಹಚ್ಚಿದ್ರು. ಇದು ನನ್ನ ಚಿಕ್ಕಿ ಅವರ ಮಕ್ಕಳು, ಯೋಗೇಶ್, ಗುಲಾಬಿ ಚಿಕ್ಕಿ ಮತ್ತು ಅವರ ಮಕ್ಕಳು. ಸೊ ಇವರು ಕೂಡ ಸಪೋರ್ಟಿವ್. ನನ್ನ ಅಮ್ಮ ನೋಡಿ, ನನ್ನ ಅಮ್ಮ ಈಗ ಅರಶಿನ ಶಾಸ್ತ್ರವನ್ನ ಮಾಡ್ತಿದ್ದಾರೆ. ಅವರೆಲ್ಲದಕ್ಕೂ ಹಿಂದೆ ಹೋಗ್ತಾ ಇದ್ರು, ಅವರನ್ನ ಮುಂದೆ ಕರ್ಕೊಂಡು ಬರ್ತಾ ಇದ್ದೆ ನಾನೇ. ಸೊ ನನಗೆ ಎಲ್ಲದಕ್ಕೂ ಅಮ್ಮ ಬೇಕು ಅನ್ನೋಂಥದ್ದು. ಇದು ನನ್ನ ಆಂಟಿ, ಮದುವೆ ಟೈಮಲ್ಲಿ ತುಂಬ ಹೆಲ್ಪ್ ಆಗಿದ್ದಾರೆ. ಸೊ ಅದೆಲ್ಲ ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಇದು ನನ್ನ ಅಜ್ಜಿ, ಇವರಿಗೆ ಇಲ್ಲ, ಮಾರ್ಚಲ್ಲಿ ತೀರ್ಕೊಂಡ್ರು. ಸೊ ನೋಡಿ ನನ್ನ ಮೇಲೆ ಎಷ್ಟು ಅವರಿಗೆ ಪ್ರೀತಿ ಅಂತ. ನಾನು ಬೇಡ ಅಂದ್ರು ಕಾಲಿಗೂ ಹಚ್ತಾ ಇದ್ರು. ಇದು ನನ್ನ ಚಿಕ್ಕಮ್ಮನ ಮಗಳು, ಮತ್ತೆ ಇವಳು ಸ್ವಲ್ಪ ಪೋಖ್ರಿ ಜಾಸ್ತಿ. ಇದು ನನ್ನ ಆಂಟಿ, ಅಂದ್ರೆ ನೇಬರ್, ಇವರು ರತ್ನ ಆಂಟಿ ಅಂತ. ಸೊ ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಅಕ್ಕ ಬರೋದಿಲ್ವಾ ಹಾಗೆ ಹೀಗೆ ಅಂತ. ಇದು ನನ್ನ ಅತ್ತೆ ಚೇತು, ಅವರೆಲ್ಲ ಬರ್ತಾ ಇರ್ತಾರಲ್ಲ, ಸೊ ಅವರ ಅಮ್ಮ. ಇದು ನನ್ನ ಮತ್ತೊಂದು ಅತ್ತೆ, ಅವರ ಅಕ್ಕ, ಸೊ ಬೊಂಬಾಯಿ ಅತ್ತೆ, ಗೊತ್ತಾಯ್ತಲ್ವಾ. ಸೊ ಇದು ಶಿಲ್ಪಕನ ಅಮ್ಮ. ಸೊ ಅವರು ಕೂಡ ಮಾತಾಡ್ತಾ ಅರಶಿನ ಶಾಸ್ತ್ರ ಹಚ್ಚಿದ್ರು. ಅವರು ಮದುವೆ ಹಿಂದಿನ ದಿವಸವೇ ಬಂದಿದ್ದಾರೆ ಪಾಪ. ಇದೆಲ್ಲ ಫ್ಯಾಮಿಲಿ ಅವರೆಲ್ಲ. ಸೊ ಇದು ನನ್ನ ದೊಡ್ಡಪ್ಪನ ಮಗಳು, ಲಾಸ್ಟಿನವಳು. ಇವಳು ಸ್ವಲ್ಪ ಪೋಖ್ರಿ ಜಾಸ್ತಿ, ಇವಳು ಕೂಡ ಕಾಲಿಗೆಲ್ಲ ಹಚ್ತಾ ಇದ್ಲು. ಇದು ನನ್ನ ಅಮ್ಮನ ಸ್ವಂತ ಅಕ್ಕ, ಮಡಿಕೇರಿಯ ಅಕ್ಕ. ಸೊ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡುವಂತಾಯಿತು, ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೇನೆ. ಏನಾದರೂ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ದೊಡ್ಡಮ್ಮ ಕೂಡ ತುಂಬ ಹೊತ್ತು ಅರಶಿನ ಶಾಸ್ತ್ರ ಹಚ್ಚಿದ್ರು. ಇದು ದೊಡ್ಡಮ್ಮನ ಮಗನ ಹೆಂಡತಿ, ಅತ್ತಿಗೆ ಕಾಂತಣ್ಣ ಮತ್ತು ಜ್ಯೋತಿ ಅತ್ತಿಗೆ. ಇವರು ಕೂಡ ಮದುವೆ ಹಿಂದಿನ ದಿವಸನೇ ಬಂದಿದ್ರು. ಸೊ ತುಂಬ ಎಂಜಾಯ್ ಮಾಡಿದ್ದಾರೆ ಇವರು ಕೂಡ ಮದುವೆ ಟೈಮಲ್ಲಿ. ಇದು ನಾನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿ ನನಗೆ ಪರಿಚಯ ಆದದ್ದು ಪ್ರಮೀಳಾ ಅಂತ. ಅವರ ಹಿಂದೆ ಇರೋದು ನನ್ನ ದೊಡ್ಡಪ್ಪನ ಮಗಳು ಹರ್ಷಿತಾ, ಅವಳ ತಂಗಿ. ನೆಕ್ಸ್ಟ್ ಇರೋದು ಇವಳು ನೋಡಿ, ಅವಳ ತಂಗಿ. ಸೊ ನೆಕ್ಸ್ಟ್ ಇರುವಂಥದ್ದು ಶಿಲ್ಪಕ್ಕ, ನೋಡಿ ಕೂದಲೆಲ್ಲ ಸ್ಟ್ರೈಟ್ ಮಾಡ್ತಿದ್ದಾರೆ. ಅವ್ರು ಯಾವತ್ತೂ ಕಾಮಿಡಿ, ನಮಗೆ ಮುಖಕ್ಕೆ ಚೆಲ್ಲಿ ಬಿಟ್ರು ನನಗೆ ಅರಶಿನ ಶಾಸ್ತ್ರ. ನೆಕ್ಸ್ಟ್ ಅಮ್ಮು ಬಂದ್ಲು. ಇದೆಲ್ಲ ನನ್ನ ಕಸಿನ್ಸ್, ಸಿಸ್ಟರ್ಸ್ ಎಲ್ಲ. ಮೋದಿಕೇರ್ನವರು ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನವರು ಕೂಡ ಇದ್ದಾರೆ ಇದರಲ್ಲಿ. ಇದು ನನ್ನ ಅಕ್ಕ ಬಾವ, ಅಂದರೆ ಅತ್ತೆಯ ಮಗನ ಹೆಂಡತಿ. ಅವರು ಅರಶಿನ ಶಾಸ್ತ್ರ ಹಚ್ಚಿದ್ರು. ಸೊ ಸ್ವಲ್ಪ ಒಂದಿಷ್ಟು ವಿಡಿಯೋಸ್ಗಳು ಹೀಗೆ ನನ್ನನ್ನೇ ಝೂಮ್ ಮಾಡಿ ಹಾಕಿದ್ದಾರೆ. ಸೊ ಲಾಸ್ಟ್ ನೆಕ್ಸ್ಟ್ ಯಾರು ಬರ್ತಾರೆ ನೋಡುವ. ಇದು ನನ್ನ ಅತ್ತೆ ಆ್ಯಂಡ್ ಮಾವ, ಅಂದರೆ ಅಪ್ಪನ ತಂಗಿ ಮತ್ತು ತಂಗಿಯ ಗಂಡ. ಇವರು ಶ್ರೀಕಾಂತ್ ಮಾವ. ಇದು ನನ್ನ ತಮ್ಮ. ಸೊ ಅವನು ತುಂಬ ಸಿಂಪಲ್, ಹಾಗಾಗಿ ಮದುವೆಯಲ್ಲಿ ಟೈಮಲ್ಲಿ ಕೂಡ ತುಂಬ ಸಿಂಪಲ್ ಆಗಿದ್ದ. ಅವನಿಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅಲ್ವಾ, ಮದುವೆ ಕೆಲಸ ಎಲ್ಲ ಆಗಬೇಕಲ್ವ, ಒಬ್ಬನೇ ಎಲ್ಲ ನಿಭಾಯಿಸ್ತಿದ್ದ. ನೆಕ್ಸ್ಟ್ ಬರುವಂಥದ್ದು ನನ್ನ ಅಣ್ಣ ನೀತು ಅಣ್ಣ ಮತ್ತು ಆಂಟಿಯ ಮಗ. ಸೊ ಇವರೆಲ್ಲ ಇದ್ದರು ಮದುವೆ ಟೈಮಲ್ಲಿ. ಹೇಳ್ತಾರಲ್ವ, ಮದುವೆ ಟೈಮಲ್ಲಿ ಇದ್ದವರನ್ನ ಯಾವತ್ತೂ ಕೂಡ ಮರಿಬಾರ್ದು ಅಂತ. ಸೊ ನನಗೆ ತುಂಬ ಸಪೋರ್ಟಿವ್ ಆಗಿರ್ಬೋದು, ಮತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ ಕೆಲಸ ಅದೇ ಇದು ಅಂತ. ಈ ನೀತು ಅಣ್ಣ ಜಾಸ್ತಿ ಪಾಪ ಮಣ್ಣು ಅದು ಇದಂತೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಸೊ ಇವರೆಲ್ಲ ಗೊಂಬೆ ತರಿಸಿದೆಲ್ಲ ಇವನ ಆಂಟಿಯ ಮಗ. ಗೊಂಬೆ ಎಲ್ಲ ಇತ್ತು, ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಆಚೆ ಈಚೆ ಎಲ್ಲ ಗೊಂಬೆ ಎಲ್ಲ ಇತ್ತಲ್ವ, ಇಂಟ್ರೋದಲ್ಲಿ ನೋಡಿರ್ಬೋದು. ನೆಕ್ಸ್ಟ್ ನೋಡಿ ಗೊತ್ತಾಗುತ್ತೆ. ಇದು ನನ್ನ ಮತ್ತೊಂದು ತಮ್ಮ, ಈಗ ಇಲ್ಲ. ಎಸ್, ನೆಕ್ಸ್ಟ್ ಇದು ನನ್ನ ಫ್ರೆಂಡ್ ಹಿತು ಅಂತ. ಸೊ ಮದುವೆ ಟೈಮಲ್ಲಿ ಇವರು ಕೂಡ ಬಂದಿದ್ರು, ತುಂಬಾ ಜಾಲಿ ಮಾಡಿದ್ದಾರೆ. பர ஊருதங்களு அமசரடு மீயராத எனக்கு பாடி ஸ்ப்ரே பாடது பத்தினங்களு மீது ஃப்ரெஷ் அப் அது கமகமாத பத்தினங்களு ரைட் ಇಂಡಿಕೇಟರ್ ಬಾಡದ ಲೆಫ್ಟ್ ತಿರ್ಗವನಂಚಿನ ಪೊಣ್ಣುಲು ಲೆಫ್ಟ್ ಇಂಡಿಕೇಟರ್ ಬಾಡದ ರೈಟ್ ತಿರ್ಗವನಂಚಿನ ಆಂಟಿನಗಳು ಇಂಡಿಕೇಟರೇ ಬಾಡದ ರೋಡಿನೇ ಬಲಿ ಬರ್ಬನಂಚಿನ ನಮ್ಮ ಅಣ್ಣನಗಳು ಇಂಡಿಕೇಟರ್ ಬಾಡದಲ್ಲ ಓಮೆಗಳ ತಿರ್ಗವಂದ ಸರ್ತ ಬೋಬನಂಚಿನ ನಮ್ಮ ಅಂಕಲ್ ನಗಳು. ಸೊ ಬತ್ತಿನಂಚಿನ ಪ್ರತಿ ಒಂಜಿ ಊರದ ಅದಪ್ಪು ಬರೂರದ ಸರ್ವರೆಲ್ಲ ಅರ್ತಿ ಬಿಡ್ತಿರು ಮೋಗೆಡದು ಕೊಲ್ಲನಿಗಳ ಮೋಗೆದ ತುಳುವನಾಡದ ತುಳುವಸವನೆ ವೀಚೆ ಶಿಶಾನ್ ಕಡೂರು. ಥ್ಯಾಂಕ್ ಯು. ಅದು ಜೋತು ಒಂಜಿ ಬಟ್ರು ಶುರು ಮಾಡ್ತಾರೆ, ಎಂಟಿಗೆಲ್ಲ ಶುರು ಮಾಡ್ತಾರೆ. ಸೊ ಕಾರ್ಯಕ್ರಮನ ಐನಾತ್ ಬೇಗ ಮಂದೊಂದು ಬಗ್ಗೆ ಒಂಚೂರು ಕಳಿಸಿನ ಅನ್ನೋದೆ ಯಾನೆ ಕಡೆ ಬೈತೆ ನಿಕ್ಕಲು ಬಣ್ಣಗೆ ಒಂಚೂರು ಕಳಿಸಿಲ್ಲ ಅಂತ. ಸೊ ಯಾನೆ ಪುತ್ರ ಇಲ್ಲ ಪುಟೇನು ಬದ ಶತನ ಇಲ್ಲ ಇಲ್ಲ ಪುತ್ರ ಪುಟೇನು ಬದ ಸಮೀಕನ ಇಲ್ಲ ನಾಟಿಕಲ್ಲ. ಓಕೆ ನಮ್ಮ ಪುಟೇನು ಬದ ಏನಪ್ಪ ನಾಚಿಕೆ ಪುಟ ಯಾಕೆ ಮಾಡಿದೆ ಏನು ಬದ ಸನ್ನಿಧಿ ಇಲ್ಲ ಜಾಗ
ಅಪ್ಪ ഞങ്ങൾ അച്ഛനെ പേതാൻ പറ്റില്ല ഇല്ല ജാട് ദാദ അവിടെ തന്നെ അങ്ങനെ ಇನ್ನೊಬ್ಬರು ಬನ್ನಿ ನಾಟಿಕಲ್ ಓಕೆ ಎಪ್ಪಡಿ ಇನ್ನೊಬ್ಬರು ಲಿಖಿತ ಲಿಖಿತ ನಿಲ್ಲ ತಂಗೂರು ಓಕೆ ಎಪ್ಪಡಿ ಇನ್ನೊಬ್ಬರು ನಿರ್ವಿಕ್ ನಿಲ್ಲ ಯಾವುದೋ ಚೆನ್ನ ಮತ್ತೆ ಬರ್ತಾರೆ ಇವತ್ತು ಬಂದಿರುತ್ತೆ ಕುಡ್ಲದೆ ಬರ್ತೀನಿ ಬರ್ಸನೆ ನೋಡಿದೆ ಈ ಜೊತೆ ಮುಗಲ್ ಬರ್ತಿದ್ದಾನ ಪುಟಿ ಇನ್ನೊಬ್ಬರು ಕಾರ್ತಿಕ್ ನಿಲ್ಲ ನರಿಕೆ ಮಾರಿ ಓಕೆ ಗಿರಾ ಓಕೆ ಪುಟಿ ಇಂಚಾರೆ ಅಂಚೆ ಚೂರು ಜಾಗಿದ್ದ ಎಷ್ಟು ನಿಲ್ಲ ತಡಿಕೆ ಮಾರು ಓಕೆ ಓಕೆ ಸಾರಿ ಸೊ 4 8 9 ಒಂಚಿಲ್ಲಲ್ಲಿ ಕಣ್ಣರು ಬಿಡಿದಿರ ಅರ್ಜನ ಬೇಬಾಯ್ ನಂಚಿನ ರೊಟ್ಟಿ ಮೋಜಿ ಒರಿಯರಿಗೆ ಒಂಜೊಂಜಿ ಕೊರ್ನಲ ಪ್ಲೇಟ್ ಆಕ್ಚುಲಿ ಅಲ್ಪ ಖಾಲಿ ಸೊ ಆನ್ಸರ್ ದಾದೆ ನನ್ನ ಒಂಚೂರು ಮಲ್ಲ ಮಂಡೆ ಮನಿ ಬೇರೆ ಪೋಚಿ ರೀಸೆಂಟ್ ಅದು ಕುಡ್ಲದಾರ ಒಂಜಿ ಬಂಡೇರು ಅರ್ಜನಗಳಿಗೆ ಒಂಜೊಂಜಿ ಕೊರಿಯರು ಕುಡಂಜನ ಕೊನದ ತಟ್ಟೆ ಹಿಡ್ದಿಯರು ಸೊ ಅಂಚೆ ಎಲ್ಲ ತಟ್ಟೆ ಹಿಡ್ದಾರ ಇರ್ತಿದ್ದಾರೆ ಸೊ ಬೇರೆ ಆನ್ಸರ್ ಒರ್ತಿ ರೆಡ್ಡು ತಿಂದೆ ರಿಚ್ ಒರ್ತಿ ಒಂಜೊಂಜಿ ತಿಂದರು ಸೊ ಈಗ ಪರಿಚಯ ಬೇರೆ ಒಂದು ಕಲ್ಲಲ್ಲಿ ಬಿಡ್ತು ಬದಿ ಮ್ಯಾಗದಾಗ ಬೇದೇನಣ್ಣ ಸರಿ ಇರ್ನ ಕಣ್ಣನೆ ಒರಿಯು ಬಿಡಿದ್ರೆ ನೀರ್ನ ಆನ್ಸರ್ ಆಕ್ಚುಲಿ ಫಸ್ಟ್ ಆನ್ಸರ್ ಇರ್ನದೆ ಯೆಲ್ಲೋ ಟಿ ಶರ್ಟ್ ಸರಿ ಏನು ಬದಾರೆ ಸುಶಾಂತ್ ಓಕೆ ಅರ್ನ ಆನ್ಸರ್ ಆಲ್ಮೋಸ್ಟ್ ಸರ್ಕ್ಯುಲರ್ ಆದ್ರೆ ಬೇತೆ ಒನ್ ಆನ್ಸರ್ ಅರ್ಧ ಮುಚ್ಚಿದ್ರಿಂದ ಬೇಡದಿನ ಮಲ್ಲ ಅಕ್ಕಲಣ್ಣ ಬೇತೇನೆ ತಟ್ಟೆ ಹಿಡ್ದು ಏರು ಅತ್ತನ ಕಕ್ಕಿಗೆ ಏರು ಇನ್ನೊಂಚೂರು ಹಾಲು ಚೆಕ್ ಓಕೆ ಬೇತೆ ನನ್ನ ಆನ್ಸರ್ ನೋ ಓಕೆ ಏನು ಲಭೆ ಆನ್ಸರ್ ಮಸ್ತ್ ಆನ್ಸರ್ ಬರೀರಿ ಕಕ್ಕಿಗೆ ಏರು ಅತ್ತನ ರಟ್ಟು ತಿಂತೀರಿ ಓ ಮಾದ ಸೊ ಓಲಾತು ಸೊ ಕರೆಕ್ಟ್ ಏನ್ ಆನ್ಸರ್ ಸುಶಾಂತ್ ಸೊ ಜೋರಾದ ಕ್ಲಾಸ್ ಕೊಲ್ಲೆ ಸೊ ಕರೆಕ್ಟ್ ನೆಕ್ಸ್ಟ್ ಟೈಮ್ ಒಬ್ಬರೇ ಕೊಡೋದಕ್ಕೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಸೊ ಗಂಡ ಹೆಂಡತಿ ಇಬ್ಬರು ಅಡೆಗೆ ಮೂಜಿ ಜನ ಆಡದೆ ಸೊ ಬೇಬಾಯ್ ನಂಚಿನ ರೊಟ್ಟಿ ಮೂಜಿ ಇತ್ತಲೆ ಒರಿಯೋದೇಗು ಒಂಜೊಂಜಿ ಕೊರ್ನಲ ಆಕ್ಚುಲಿ ಅಲ್ಪ ಪ್ಲೇಟ್ ಖಾಲಿ ಸೊ ಕರೆಕ್ಟ್ ಆನ್ಸರ್ ಫಸ್ಟ್ ಕೊರ್ನಾರ ಆರು ಸೊ ದಯಮಾಂತದ ವೇದಿಕೆ ಮಿಂದು ಬಂದಿದೆ ಪ್ರಮೀಳ ಎನ್ನುವರು ಮಳಲಿ ಓಕೆ ಮೇಡಮ್ ಏನು ಬದಲು ಗುಲಾಬಿ ಅಕ್ಕನ ಅವರು ಪುತ್ತೂರು ಮೇಡಮ್ ಏನ ಚೂರಿಂಚ್ ಬಲೆ ಅನ್ನ ಫೋಟೋ ಬರೋಡದೆ ಉಷಕ್ಕನ ಅವರು ಬಾಗ್ರಬೆ ಇಲ್ದಾರ ನಡುವುದು ಗಡಿತಾರ ಮೇಡಮ್ ಏನು ಬದಲು ರಾಜು ಅಕ್ಕನ ಅವರು ಮಾಡಿ ಇದಂತ ಪನ್ನೊಂದು ಉದ್ಯೋಗ ಬಣ್ಣ ನೀಚು ತುಬಿನ ಮೇಡಮ್ ಏನು ಬದಲು ಜ್ಯೋತಿಕನ ಅವರು ಬ್ಯಾಂಗ್ಳೂರ್ ಬರ್ತೀನಿ ಓಕೆ ಸೊ 5 ಜನ ಉಳ್ಳಾರೆ ಸೊ ಗೇಮ್ ಸಿಂಪಲ್ ಆದ್ರೆ ಏನೇನಿಗೆ ಬರ್ತಿರೋ ಉದ್ದೇಶ ಅದಾದೆ ಮಾತ್ರಿ ಓಡಿಗೆ ಮನಸ್ಸಿಗೆ ಬರ್ತೀನಿ ನನ್ನ ಮೂಲ ಮೇಲೆ ಮನಸ್ಸು ಮೇನಿ ಅಟನೆ ಮೇನಿ ಮಲ್ದೇರ ಅಂದ್ರೆ ಮನಸ್ಸು ಮಲ್ದಿರತ್ತೆ ಸೊ ನಿಖಲ್ ಬರ್ತಿರೋ ಉದ್ದೇಶ ಆಕ್ಚುಲಿ ಮೆಹಂದಿಗೆ ಸೊ ಎಲ್ಲ ಗೇಮ್ಲ ಆದ್ರೆ ಸಿಂಪಲ್ ಆದದ್ದು ಮದಿಮಾಲಿಗೆ ನಿಖಲ್ ಸೈಡ್ ಇದ್ದು ಒಂದು ವಿಶ್ ಮಲ್ದನ್ನ ಗೇಮ್ ಆಕ್ಚುಲಿ ಮುಗಿಯಿತು ಓಕೆ ಆಯ್ತಾ ಸೊ ಎಸ್, ನನ್ನ ಮೆಹಂದಿ ಹೋಸ್ಟ್ ಮಾಡಿದ್ದು ಶೀಶಾ ನನ್ನ ಅಂತ. ಪಾಪ ಅವರನ್ನು ನನಗೆ ಜಾಸ್ತಿ ಹೊತ್ತು ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾನೇ ಎಲ್ಲ ಇಲ್ಲಿ ಮಾಡಬೇಕಿತ್ತು. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಇದು ಫಸ್ಟ್ ಮದುವೆ, ನಮ್ಮ ಮನೆಯಲ್ಲಿ ಫಸ್ಟ್ ಮದುವೆ. ಸೊ ಹಾಗಾಗಿ ಎಲ್ಲ ನಿಭಾಯಿಸಬೇಕಿತ್ತು. ಹಾಗೆ ಅವರ ಕಡೆ ಜಾಸ್ತಿ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ ಪಾಪ. ಆದರೂ ಕೂಡ ಎಲ್ಲ ಹೋಸ್ಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ತಗೊಂಡು ಸ್ಟೇಜಿಗೆ ಎಂಟ್ರಿ ಆಗಲಿಕ್ಕೆ ರೆಡಿ ಆಗ್ತಿದ್ದೇವೆ. ಮೊದಲಿನವ್ರ ಅಕ್ಕ, ನೆಕ್ಸ್ಟ್ ನನ್ನ ಅತ್ತೆ ಮಗಳು, ಅವಳೇ ಕೈ ಹಿಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ತನಕ, ಅಂದರೆ ಮದುವೆ ಸ್ಟೇಜ್ ತನಕ, ಮದುವೆ ದಿಬ್ಬಣ ಹೊರಟು ಸ್ಟೇಜ್ ತನಕ ಅವಳೇ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಇಲ್ಲಿ ತುಳಸಿ ಕಟ್ಟೆಗೆ ಸುತ್ತು ಬಂದು ನೆಕ್ಸ್ಟ್ ನಾವು ಸ್ಟೇಜ್ಗೆ ಎಂಟ್ರಿ ಆದ್ವಿ. ಸೊ ನೆಕ್ಸ್ಟ್ ಅಲ್ಲಿ ಶೀಶಾರನ್ನ ಆಂಕರಿಂಗ್ ಮಾಡ್ತಾ ಇದ್ರು. ನೆಕ್ಸ್ಟ್ ಏನಾಗುತ್ತೆ ನೋಡಿ. ಕವಿತಾ ಮಣಿ ಓಕೆ ಸೊ ಮದಿಮಾಲ್ ಓಕೆ ಎಸ್ ಮದಿಮಾಲ್ ಲೆತ್ತೊಂದು ಬರ್ರೆ ಕೊಡೋದು ಮದಿಮಾಲ್ ಎಸ್ ಓಕೆ ಚಿನ್ನ ಬಿಂದರಿಗೆ ಇನ್ನ ಬರೋದು ಉಚಿತಾದ ಬಂದಲ್ಲಿ ಮದುವೆಗೆ ಬೆಲೆ ಬೆಲ್ದಲ್ಲತ್ತು ಸೊ ಯಾರು ಪಲ್ಲಗದಾಲ ಬೈಯಾನಗದಾಲ ಲೆಪ್ಪರ ಅಂತ ಸೊ ಹೌದಲ್ಲ ಮಧ್ಯಾಹ್ನ ಅನ್ಸರೆ ಆಫ್ಟರ್ನೂನ್ ಸೊ 2 ಮದುವೆಗೆ ಬೆಲೆ ಬಂದು ಮೊಗ್ಗೆಲ್ಲ ತಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮದುವೆ ನನ್ನ ದುಂಬದ ಜೀವನಕ್ಕೆ ಬೆಳಗಾದ ಕರಡು ಪನ್ಪನಂಚಿನ ಉದ್ದೇಶದ ಅವರಿಗೆ ಇಲ್ಲದ ಕಲಲ್ಲೇ ಇದ್ದಾರೆ ನನ್ನ ದುಂಬುಗು.
ನಿಜವಾಗ್ಲೂ ಎಲ್ಲ ತಾಯಂದಿರು ಮದುವೆ ದಿವಸ ತುಂಬ ಖುಷಿಯಲ್ಲಿರ್ತಾರೆ. ನನ್ನ ಅಮ್ಮನ ಮುಖ ನೋಡಿ ಎಷ್ಟು ಬೇಜಾರಲ್ಲಿದ್ರು, ಅಂದರೆ ತಮ್ಮನ ಕಳ್ಕೊಂಡ ಒಂದು ಬೇಜಾರಿರುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ ನನ್ನ ಅತ್ತೆ ಅಂದಿರು, ಇಲ್ಲಿ ಮತ್ತೊಂದು ಅತ್ತೆ ಮಾವ, ಸೊ ಎಲ್ಲರೂ ಇದ್ದಾರೆ. ಸೊ ಎಲ್ಲರ ಪರಿಚಯ ಮಾಡ್ತಾರೆ. ಇದು ಕೂಡ ನನ್ನ ಅತ್ತೆ ಮಾವ, ಇದು ಕೂಡ ನನ್ನ ಅತ್ತೆ ಮಾವ ಮಕ್ಕಳು, ಗಂಗಾಧರ, ಶರ್ಮಿಳಾ. ಸೊ ನನಗೆ ತುಂಬ ಸಪೋರ್ಟ್ ಇವರು ಕೂಡ. ಇದು ನನ್ನ ಆಂಟಿ ಮತ್ತು ದೊಡ್ಡಮ್ಮ, ಇದು ನನ್ನ ಅಜ್ಜಿ. ಅವರಿಗೆ ನೋಡಿ, ಅವ್ರ ವಿಡಿಯೋಗೆ ನೋಡ್ತಾ ಇಲ್ಲ, ಅವರಿಗೆ ಒಟ್ಟಾರೆ ನನ್ನನ್ನು ನೋಡಬೇಕು, ಚಂದ ಕಾಣ್ತಿ ಹಾಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಲಾಸ್ಟಿಗೆ ನನಗೆ ದೃಷ್ಟಿ ಕೂಡ ತೆಗೆದ್ರು, ನೋಡಿ ಜಸ್ಟ್ ನೋಡಿ ನೋಡಿ ದೃಷ್ಟಿ ತೆಗೆದ್ರು. ಇದು ನನ್ನ ಚಿಕ್ಕಮ್ಮನ ಫ್ಯಾಮಿಲಿ. ಸೊ ಇವರು ಕೂಡ ಮದುವೆ ಟೈಮಲ್ಲಿ ತುಂಬ ಹೆಲ್ಪ್ ಆಗಿದ್ದಾರೆ, ಫೈನಾನ್ಷಿಯಲಿ ಕೂಡ ಹೆಲ್ಪ್ ಆಗಿದ್ದಾರೆ. ಇದು ನನ್ನ ಅಣ್ಣನ ಮಕ್ಕಳು, ಇದು ಚೇತು, ನನ್ನ ಬ್ಲಾಗ್ ನೋಡ್ತಾ ಇರ್ತೀರಲ್ವ, ಚೇತು ಆ್ಯಂಡ್ ಫ್ಯಾಮಿಲಿ. ಇದು ನನ್ನ ಅತ್ತೆ, ಬೊಂಬಾಯಿ ಅತ್ತೆ ಮತ್ತು ಅವರ ಮಗ. ನೆಕ್ಸ್ಟ್ ಬರುವಂಥದ್ದು ನನ್ನ ಚಿಕ್ಕಿ, ಆಗಲೇ ಹೇಳಿದೆ ಇವರ ಬಗ್ಗೆ. ಇದು ನನ್ನ ದೊಡ್ಡಪ್ಪನ ಮಕ್ಕಳು ಮೂವರು ಕೂಡ. ಇದು ಶಿಲ್ಪಕ್ಕನ ಅಮ್ಮ, ಕಾಮಿಡಿ ಶಿಲ್ಪಕ್ಕ. ಸೊ ಇದು ನಮ್ಮ ನೇಬರ್ಸ್ ಎಲ್ಲ, ಸೊ ತಮ್ಮನ ಜೊತೆ ಬಂದವರು. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ನವರೆಲ್ಲ. ನೆಕ್ಸ್ಟ್ ಇದೆಲ್ಲ ನೇಬರ್ಸ್, ಹತ್ತಿರ ಪಕ್ಕದ ಮನೆಯವರೆಲ್ಲ. ಸೊ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲರೂ ಕೂಡ ಜಾಯ್ನ್ ಆಗಿದ್ರು. ಸಚಿನ್, ಶಶಿಯನ್ನ, ಕಿಟ್ಟಣ್ಣ ಇವರು ಕೂಡ ಇದ್ರು. ಮತ್ತು ಇದು ನನ್ನ ಅತ್ತೆಯ ಮಗಳು, ಆಗಲೇ ಇಂಟ್ರೊಡ್ಯೂಸ್ ಮಾಡಿದೆ ಇವರನ್ನ, ಇವರು ಕೂಡ ಬಂದಿದ್ರು. ಸೊ ನೆಕ್ಸ್ಟ್ ಇದೆಲ್ಲ ನೇಬರ್ಸ್. ಇದು ಸಚಿನ್ ಅಮ್ಮ ಈಚೆ ಇದ್ದಾರೆ ನೋಡಿ, ಅವರು ಕೂಡ ಇದ್ರು. ಮತ್ತೆ ಇದೆಲ್ಲ ನೇಬರ್ಸ್, ಪಕ್ಕದ ಮನೆಯವರೆಲ್ಲ, ನಳಿನಿ ಅಕ್ಕ ಚುಬ್ಯಕ್ಕಿದ್ದಾರೆ ನೋಡಿ. ಸೊ ಇವರೆಲ್ಲ ಬಂದಿದ್ರು. ಮತ್ತೆ ಯಾರು, ಇದೆಲ್ಲ ಇದೆ ನೇಬರ್ಸ್, ಎಲ್ಲರೂ ಕೂಡ ನೇಬರ್ಸ್. ಜಯಂತಿ ಆಂಟಿ ಅವರು ಇವರು ಎಲ್ಲರೂ ಇದ್ರು. ಇದು ಮಾವ, ಅತ್ತೆ, ಮತ್ತೆ ಇದು ಕೂಡ ನೇಬರ್ಸ್, ಮತ್ತೆ ನೇಬರ್ಸ್ ಮಕ್ಕಳು. ಇದು ಫ್ಯಾಮಿಲಿ ನಮ್ಮ. ಮತ್ತೆ ಇದು ಪ್ರಮೀಳಾ ಅಕ್ಕ, ಮತ್ತೆ ಇವರೊಟ್ಟಿಗೆ ಸಪ್ರೇಟ್ ಆಗಿ ಫೋಟೋ. ಇದು ನನ್ನ ತಮ್ಮನ ಫ್ರೆಂಡ್ಸ್, ತಮ್ಮನ ಗ್ಯಾಂಗ್, ಎಲ್ಲರೂ ಕೂಡ ತಮ್ಮನ ಗ್ಯಾಂಗ್. ಎಲ್ಲರೂ ಕೂಡ ಬಂದಿದ್ರು. ಪಾಪ ರಾತ್ರಿ ಹಗಲು ಅಂತಂದೆ ಕೆಲಸ ಕೂಡ ಮಾಡಿದ್ದಾರೆ. ತಮ್ಮನ ಫ್ರೆಂಡ್ಸ್ ಜಾಸ್ತಿ ಕೆಲಸ ಮಾಡಿದ್ದಾರೆ ಮನೆಯಲ್ಲಿ. ನನ್ನ ತಮ್ಮ ಫುಲ್ ಟೆನ್ಷನಲ್ಲಿ ಇದ್ರ, ಆದರೂ ಕೂಡ ಅವನ ಹತ್ರ ಸ್ವಲ್ಪ ನಗಡಿಸಿ ಮಾತಾಡ್ತಾ ಇದ್ದೆ, ಅವನು ಖುಷಿ ಪಟ್ಟಾಗ. ಇದೆಲ್ಲ ಕಸಿನ್ಸ್, ಕೆಲವರು ಮಾತ್ರ, ಕೆಲವರಲ್ಲ. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ಉಂಟು, ಅದು ಕಸಿನ್ ಅಲ್ಲ. ಸೊ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ. ಇದು ನೋಡಿ, ನಾನು ಹಾಗೆ ಹೇಳಿದೆ ಅಲ್ವಾ, ಗೊಂಬೆ. ಇದು ನನ್ನ ತಮ್ಮಂದಿರು ಪ್ಲ್ಯಾನ್ ಮಾಡಿದ್ದು, ಆಂಟಿಯ ಮಕ್ಕಳು. ಸೊ ಇದು ನನಗೆ ತುಂಬ ಖುಷಿ ಕೊಡ್ತು. ಇನ್ನಷ್ಟು ಮದುವೆಯನ್ನು ಗ್ರ್ಯಾಂಡ್ ಮಾಡಿದ್ದು ಈ ಗೊಂಬೆಗಳೇ. ನೋಡಿ ಎಷ್ಟು ನನ್ನ ನೋಡಿ ನಾಚಿಕೆ ಮಾಡೋದಂತೆ. ಸೊ ನಾನು ಅದನ್ನು ನೋಡಿ ನಗಾಡೋದಂತೆ. ನನಗೆ ಅಷ್ಟರವರೆಗೆ ನನ್ನ ಮುಖದಲ್ಲಿ ಅಷ್ಟು ನಗು ಇತ್ತ ಗೊತ್ತಿಲ್ಲ, ಬಟ್ ಈ ಗೊಂಬೆಗಳು ಬಂದ ನಂತರ ಅಂತೂ ಫುಲ್ ಜಾಲಿ ಮಾಡಿದೆ. ಇದೇ ಆಂಟಿಯ ಫ್ಯಾಮಿಲಿ. ಸೊ ನೋಡಿ ಜಸ್ಟ್ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು ಫೋಟೋಗೆಲ್ಲ. ಅಂದರೆ ಆಚೆ ಈಚೆ ಗೊಂಬೆಗಳೆಲ್ಲ ಸ್ವಲ್ಪ ಕಾಮಿಡಿ ಮಾಡ್ತಾ ಇತ್ತು, ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು. ನೋಡಿ ಗೊಂಬೆಗಳು ಸುಮ್ಮನೆ ಇರ್ತಾ ಇಲ್ಲ, ಎಷ್ಟು ಎಂಜಾಯ್ ಮಾಡಿದ್ರು. ರಿಯಲಿ ಅವರು ಯಾವಾಗಲೂ ಗೊಂಬೆ ಹಾಕುವಾಗಿದ್ದಾರೆ. ಸೊ ಅಷ್ಟು ಎಂಜಾಯ್ ಮಾಡ್ತಿದ್ರು, ನಮ್ಮನ್ನ ಎಂಟರ್ಟೈನ್ ಮಾಡ್ತಿದ್ರು. ಅದು ತುಂಬ ಖುಷಿ ಕೊಡ್ತು ಇನ್ನೂ ಕೂಡ. ನೋಡಿ ಒಂದು ಚೂರು ಬಿಡ್ತಾ ಇಲ್ಲ, ಅಷ್ಟು ಫನ್ ಮಾಡ್ತಾ ಇದ್ರು. ನೋಡಿ, ಹೀಗೆ ಮಾಡ್ಬೇಕಂತೆ, ಹಾಗೆ ಮಾಡ್ಬೇಕಂತೆ ಎಲ್ಲ ಹೇಳಿಕೊಡುದು ನಮಗೆ. ಅದನ್ನು ನೋಡಿ ನಾನು ಎಂಜಾಯ್ ಮಾಡಿದೆ. ಇದು ಆಂಟಿ ಮತ್ತೆ ಇದೆಲ್ಲ ಇದು ಕಸಿನ್ಸ್. ಇದು ವಿಜಯಣ್ಣ ಅಂತ, ಹೌದು ವಿಜಯಣ್ಣ. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಮತ್ತೆ ನೋಡಿ ಮದುವೆಯ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಫನ್ ಇದೆ. ಅದು ಕೆಲವೊಂದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಅನ್ಸುತ್ತೆ, ಕೆಲವು ನೆಕ್ಸ್ಟ್ ನೈಟ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಇದೆಲ್ಲ ನನ್ನ ನೇಬರ್ಸ್, ಸಚಿನ್, ಶರತ್, ಅವರು ಇವರು ಅಂತ ಎಲ್ಲ ಇದ್ರು. ಕೆಲವರು ಇದರಲ್ಲಿ ರಿಲೇಷನ್ಸ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಮದುವೆಗೆ ಬಂದಿದ್ರು. ಈಗೆಲ್ಲ ನೋಡುವಾಗ, ಈ ವಿಡಿಯೋ ಎಲ್ಲ ಎಡಿಟ್ ಮಾಡುವಾಗ ತುಂಬ ಖುಷಿ ಪಟ್ಟೆ, ಹೇಗೆ ಎಂಜಾಯ್ ಮಾಡಿದ್ದೇನೆ ಅಂತ. ಇದು ಭಾವ, ಅಕ್ಕ, ಮತ್ತೆ ಅಕ್ಕನ ಮಗನ, ಹೌದು ಅಕ್ಕನ ಮಗ ಇದು. ಸೊ ಅವರು ಕೂಡ ಬಂದಿದ್ರು. ಲೈಟಿಂಗ್ಸ್ ಎಲ್ಲ ಇವರದೇ ನೋಡಿ, ವಿಶ್ವನಾಥ ಭಾವ ಅವರದ್ದು ಲೈಟಿಂಗ್ಸ್. ಅದೇದು ಡೆಕೋರೇಷನ್ ಅವರದ್ದಲ್ಲ, ಬೇರೆ. ಸೊ ಇದೆಲ್ಲ ತಮ್ಮನ ಫ್ರೆಂಡ್ಸ್. ಕೆಲವರೆಲ್ಲ ಪಾಪ ನಮ್ಮ ಒಂದು ಇದಕ್ಕೆ ಸಪೋರ್ಟಿವ್ ಆಗಿ, ಮತ್ತೆ ಕೆಲವರು ಹೆಲ್ಪ್ ಎಲ್ಲ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ. ಇದು ಅಣ್ಣ, ಅತ್ತಿಗೆ, ಮತ್ತೆ ಅದು ಮಡಿಕೇರಿ ಫ್ಯಾಮಿಲಿ. ಇದೆಲ್ಲ ಫುಲ್ ಮಡಿಕೇರಿ ಅವರೇ. ದೊಡ್ಡಮ್ಮ ಇದ್ದಾರೆ ನೋಡಿ. ದೊಡ್ಡಮ್ಮ ಪಾಪ ತುಂಬ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅವ್ರು ಒಂದು ಹೊತ್ತು ಕೂತ್ಕೊಳ್ಳೋರಲ್ಲ, ಕೆಲಸ ಮಾಡ್ತಾನೇ ಇರೋದು. ಸೊ ಮದುವೆ ಟೈಮಲ್ಲಿ ತುಂಬ ಇದಾಗಿದ್ದಾರೆ. ಇದು ಅಣ್ಣ, ಅತ್ತಿಗೆ,
ಮದುವೆ ಹಿಂದಿನ ದಿವಸನೇ, ಮೆಹಂದಿ ಹಿಂದಿನ ದಿವಸನೇ ಬಂದಿದ್ದಾರೆ. ಕೆಲಸ ಎಲ್ಲ ಪಾಪ ತುಂಬ ಮಾಡಿದ್ದಾರೆ. ಸೊ ಅದೆಲ್ಲ ಯಾವತ್ತೂ ಕೂಡ ಮೆಮೊರೇಬಲ್ ಅಲ್ವಾ. ಇದೆಲ್ಲ ನನ್ನ ಕಸಿನ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಇವರೆಲ್ಲ ಇದ್ರಲ್ವಾ, ಸೊ ಹಾಗಾಗಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದು ನೋಡಿ. ಇದೆಲ್ಲ ನನ್ನ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನನಗೆ ಜಾಸ್ತಿ ಕ್ಲೋಸ್ ಆದದ್ದು. ಇವಳು ಗೊತ್ತಲ್ವಾ, ಶ್ರಾವ್ಯ. ಸೊ ನನಗೆ ಗುದ್ದಿ ಹಾಗೆ ಹೀಗೆ ಅಂತ ಇವರೆಲ್ಲ ವಿಡಿಯೋ ಕೆಲವು ಪ್ಲ್ಯಾನ್ ಹೇಳೋದು, ಇವರು ನನಗೆ ಹೊಡೆಯೋದು, ಎಷ್ಟು ಹೊಡಿತಿದ್ರು ಗೊತ್ತುಂಟಾ. ಸಿಕ್ಕಿದ ಚಾನ್ಸ್ ಅದಕ್ಕೆ ಪಾಟೆಗೆ ಮಾಡಿದ್ರು. ಸೊ ಇದು ಎಲ್ಲ ನನ್ನ ನೇಬರ್ಸ್. ಇದು ಅಮ್ಮ, ಅಮ್ಮನ ಅಕ್ಕ, ಅಮ್ಮನ ತಂಗಿ. ಅಮ್ಮ ನೋಡಿ ಎಷ್ಟು ಡಲ್ ಇದ್ರು ಮದುವೆ ಟೈಮಲ್ಲಿ. ಒಂಚೂರು ಖುಷಿ ಪಡ್ತಾ ಇರ್ಲಿಲ್ಲ ಅವರು, ಯಾಕಂತ ಹೇಳಿದ್ರೆ ಅಷ್ಟು ಬೇಜಾರಲ್ಲಿದ್ರು. ಮತ್ತೆ ಸಹ ನಾನೇ ಅವರನ್ನ ಎನ್ಕರೇಜ್ ಮಾಡ್ತಾ ಇದ್ದೆ, ಅಮ್ಮ ಸ್ವಲ್ಪ ಚೆನ್ನಾಗಿರಿ, ಖುಷಿಯಾಗಿರಿ, ಹಾಗೆ ಹೀಗೆ ಅಂತ. ಮತ್ತೆ ಸ್ವಲ್ಪ ಅವರಿಗೆ ರಜೆ ಬಂತು. ಮದುವೆ ವಿಡಿಯೋದಲ್ಲಿ ನೋಡಿದ್ರು ಕೂಡ ಇಷ್ಟೇ ಅವರು ಬೇಜಾರಲ್ಲಿದ್ರು. ಇದು ನೀತು ಅಣ್ಣ ಮತ್ತೆ ತಮ್ಮ, ಸೊ ಅದೆಲ್ಲ ಇದ್ರು. ಮತ್ತು ಇದೆಲ್ಲ ಕಸಿನ್ಸ್ ಫ್ರೆಂಡ್ಸ್. ಇದು ಕೂಡ ಕಸಿನ್ಸ್ ಎಲ್ಲರೂ ಕೂಡ ಬಂದಿದ್ರು. ಈ ಕಡೆ ಬಂದರೆ ವಿನೀತ್ ಅಣ್ಣ ಇದ್ದಾರೆ, ಅಪ್ಪು, ಕಿನ್ಯ ಎಲ್ಲ ಇದ್ದಾರೆ. ತುಂಬ 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 ಜಾಲಿ ಆಗ್ತಾ ಉಂಟು ನನಗೆ ಈ ವಿಡಿಯೋ ನೋಡುವಾಗಲೇ. ಈಗ ವಾಯ್ಸ್ ಕೊಡ್ತಾ ಇದ್ದೇನಲ್ವಾ, ತುಂಬ ಖುಷಿ ಆಗ್ತಾ ಉಂಟು. ಇಷ್ಟೆಲ್ಲ ಮದುವೆ ಟೈಮಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ವಿ. ಇದರಲ್ಲಿ ಕೆಲವರೆಲ್ಲ ಇಲ್ಲ ನಮ್ಮ ಜೊತೆಗೆ, ಅದೆಲ್ಲ ತುಂಬ ಬೇಜಾರಿದೆ. ಏನು ಮಾಡೋಕ್ಕಾಗತ್ತೆ ಅಲ್ವಾ. ಎಸ್, ನೆಕ್ಸ್ಟ್ ನನ್ನ ವಿಡಿಯೋಸ್ ನೋಡಿ. ಈಗ ಕೆಲವರಿಗೆಲ್ಲ ಆಗ್ಬೋದು ಡೌರಿ ಎಲ್ಲ ಎಷ್ಟು ಕೊಟ್ಟಿದ್ದಾರೆ ಹಾಗೆ ಹೇಗೆ ಅಂತ. ಡೌರಿ ಎಲ್ಲ ಇರ್ತಾ ಇಲ್ಲ ಈಗ, ಗೊತ್ತುಂಟಲ್ಲ ನಿಮ್ಗೆ ಕಾನೂನು ಪ್ರಕಾರದ ಅಪರಾಧ. ಸೊ ಹಾಗಾಗಿ ಫಸ್ಟಿಗೆ ಮದುವೆ ಹೆಣ್ಣು ಅಂದ್ರೆ ಗಂಡನ ಮನೆಗೆ ಬರ್ತಾರಲ್ವಾ, ಅಂದ್ರೆ ಗಂಡು ಅವರ ಮನೆಗೆ ಬರ್ತಾರಲ್ವಾ, ಹುಡುಗನ ಮನೆಗೆ ಬರ್ತಾರಲ್ವಾ. ಸೊ ಆಗ ಮಾತುಕತೆ ಎಲ್ಲ ಆಗಿತ್ತು ಮದುವೆಗೂ. ಸೊ ಈ ಕರಿಮಣಿ ಉಂಟಲ್ವಾ, ಈ ಕರಿಮಣಿ, ಸೊ ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರೇ ಹಾಕಿರೋದು ಕರಿಮಣಿ. ಸೊ ಹಸ್ಬೆಂಡ್ ಕಡೆಯಿಂದ ಕರಿಮಣಿ ಸಿಕ್ಕಿರೋದು. ನಾವೆಂತ ಇದಕ್ಕೆ ಖರ್ಚು ಮಾಡಲಿಲ್ಲ. ಮತ್ತೆ ಹಾಲ್ ಇದು ಚಾರ್ಜ್ ಉಂಟಲ್ಲ, ಅದರಲ್ಲಿ ನಮಗೆ
50-50 ಅಂತ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿ ಆಗಿತ್ತು. ಆದರೆ ನಮಗೆ ಲಾಸ್ಟಿಗೆ ಹೇಳಿದ್ರು, ನೀವು ಹಾಲ್ ಇದು ಕ್ಯಾಟ್ರಿಂಗ್ ಅದೆಲ್ಲ ಸೇರಿ 1 ಲಕ್ಷ ಕೊಡಿ, ಮತ್ತೆಲ್ಲ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ರು ಹಸ್ಬೆಂಡ್ ನನಗೆ. ಎಷ್ಟು 15,000 ಎಕ್ಸ್ಟ್ರಾ ಕೊಡಿ, ಒಂದು 15 ಏನೋ ಕೊಟ್ಟಿದ್ದೇವೆ ಅಷ್ಟೇ. ಸೊ ಅದನ್ನ ನಾವು ಕೊಟ್ಟಿದ್ದೇವೆ. ಮತ್ತೆ ಮೆಹಂದಿ ಅದೆಲ್ಲ ನಮ್ಮದೇ ಖರ್ಚು. ನಮ್ಮ ಮದುವೆ ಆದದ್ದು ಬಂಟರ ಭವನ ಪುತ್ತೂರಲ್ಲಿ. ನಮಗೆ ಯಾಕೆ ಆ ಹಾಲ್ ಅಂತ ಹೇಳಿದ್ರೆ, ಬೇರೆಲ್ಲೂ ಹಾಲ್ ಸಿಗ್ಲಿಲ್ಲ ನಮಗೆ. ಎಲ್ಲ ಹಾಲ್ ಬುಕ್ಕಿಂಗ್ ಆಗಿತ್ತು. ಮಾರ್ಚಿಂದ ಮೇಗೆ ಆಗೋದು ಎಲ್ಲ ಹಾಲ್ ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿರ್ತದಲ್ಲ. ಮೊದಲೇ ಕೆಲವರು 6 ತಿಂಗಳು 7 ತಿಂಗಳಿಗಿಂತ ಮುಂಚೆ ಬುಕ್ಕಿಂಗ್ ಮಾಡಿರ್ತಾರೆ. ಸೊ ಹಾಗಾಗಿ ನಮಗೆ ಬಂಟರ ಭವನ ಸಿಕ್ತು ಕೊನೆಗೆ, ಕೊಂಬೆಟ್ಟು ಅಲ್ಲಿ, ಪುತ್ತೂರಿನ ಕೊಂಬೆಟ್ಟಿನಲ್ಲಿ. ಸೊ ಅಲ್ಲಿ ನಮಗೆ ಬಂಟರ ಭವನದಲ್ಲಿ ನಮ್ಮ ಮದುವೆ ಆಯಿತು. ಸೊ ತುಂಬ ಜನ ಬಂದರು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತುಂಬ ದೂರದಿಂದ ಬಂದರು. ತುಂಬ ಖುಷಿ ಪಟ್ಟಿದ್ದೆ ಮದುವೆ ದಿನ. ಯಾಕಂತ ಹೇಳಿದ್ರೆ ಎಲ್ಲರ ಲೈಫಲ್ಲಿ ಕೂಡ ಮದುವೆ ಅನ್ನೋಂಥದ್ದು ಒಂದು ಮೆಮೊರೇಬಲ್ ಡೇ ಅಲ್ವಾ. ನನಗೆ ಕೂಡ ಹಾಗೆ ಒಂದು ಮೆಮೊರೇಬಲ್ ಡೇನೇ ಆಗಿತ್ತು. ಮತ್ತೆ ನಮ್ಮ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ. ಲವ್ ಸ್ಟೋರಿ ಬಗ್ಗೆ ಒಂದು ಕ್ಲೂ ಕೊಡ್ತೇನೆ.